ಇಂದಿನ ಮಾಧ್ಯಮಿಕರಿಗೂ ನಮಸ್ಕಾರ. ಬಹುತೇಕ ನಿಮಗೆ ಗೊತ್ತೇ ಇದೆ ನಾವು ಯಾವ ವಿಚಾರವಾಗಿ ಬಂದಿದ್ದೀವಿ ಅಂತ. ನಮ್ಮ KRS ಪಾರ್ಟಿ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ, ಇದು 2019 ಆಗಸ್ಟ್ 10ರಲ್ಲಿ ಸ್ಥಾಪನೆ ಆಗಿದ್ದು. ನಾವು ಪಕ್ಷ ಸ್ಥಾಪನೆ ಆದಾಗಿಂದಲೂ ಕೂಡ ಭ್ರಷ್ಟಾಚಾರ ವಿರುದ್ಧ ಮತ್ತು ಲಂಚ ಯಾರು ತೊಗೋಬಾರ್ದು, ಪ್ರತಿ ಸರ್ಕಾರಿ ಕಚೇರಿಯಲ್ಲೂ ಕೂಡ ಪ್ರಾಮಾಣಿಕವಾದ ಪಾರದರ್ಶಕವಾದ ಆಡಳಿತ ಸಿಗಲೇಬೇಕು ಅಂತೇಳಿ ಹೋರಾಟ ಮಾಡ್ಕೊತ ಬರ್ತಾಯಿದ್ದೀವಿ. ಜೊತೆಗೆ ಜನರ ಧ್ವನಿಯಾಗಿ ನಾವು ಕೂಡ ಇಲ್ಲಿ ತನಕ ಕೆಲಸ ಮಾಡ್ಕೊಂಡೇ ಬಂದಿದ್ದೀವಿ. ಅದೇ ಥರಕ್ಕೆ ಈಗ ನಿಮ್ಗೆ ಗೊತ್ತೇ ಇದೆ, ಈ ಸಮಯಕ್ಕೆ ಕರ್ನಾಟಕದಾದ್ಯಂತ ನಮ್ಮ ದೇಶಾದ್ಯಂತ ಮುಂಗಾರು ಮಳೆ ಆರಂಭ ಆಗಬೇಕಿತ್ತು. ಇನ್ನೂ ಮುಂಗಾರು ಆರಂಭ ಆಗಲಿಲ್ಲ, ಅದೊಂದಷ್ಟು ಬರಗಾಲ ಇದೆ. ಜೊತೆಗೆ ನಮ್ಮ ರೈತರಿಗೆ ಬೇಕಾದಂತಹ ರಸಗೊಬ್ಬರಗಳ ಪೂರೈಕೆ, ರಸಗೊಬ್ಬರ ಅಂತ ನಾವೇನು ಕರಿತೀವೋ ರಾಸಾಯನಿಕ ಗೊಬ್ಬರಕ್ಕೆ ಹೆಚ್ಚಿನ ಅಂಶ ರೈತರಿಗೆ ಯಾವುದೇ ರೀತಿಯಲ್ಲಿ ಪೂರೈಕೆ ಆಗ್ತಾಯಿಲ್ಲ. ಬಹುತೇಕ ಅದು ಇರುವಂಥ ದರಕ್ಕಿಂತಲೂ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾಯಿದ್ದಾರೆ. ಯೂರಿಯಾ ಇರ್ಬೋದು, DAP ಇರ್ಬೋದು, MOP ಇರ್ಬೋದು, ಮತ್ತು ರಾಕು, ಪೊಟ್ಯಾಶ್, ಈ ಥರ ಅನೇಕ ರಸಗೊಬ್ಬರಗಳನ್ನು ರೈತರೊಟ್ಟಿಗೆ ಅವರು ಯಾವುದೇ ಒಂದು ರಿಯಾಯಿತಿ ದರಕ್ಕೆ ಕೊಡದೆ, ಸಬ್ಸಿಡಿ ದರಕ್ಕೆ ಕೊಡದೆ, ಡೀಲರ್ಶಿಪ್ಗಳ ಹತ್ರ ವಹಿವಾಟು ಮಾಡಿಕೊಂಡು, ಅದು ಕೃಷಿ ಅಧಿಕಾರಿ ಇರ್ಬೋದು ಅಥವಾ ರಾಜಕಾರಣಿ ಯಾರೇ ಇರ್ಬೋದು, ಹೆಚ್ಚಿನ ದರಕ್ಕೆ ಮಾರಾಟ ಮಾಡಿಕೊಂಡು ರೈತರಿಗೆ ವಂಚಿಸಿ ಶೋಷಣೆಗೊಳಪಟ್ಟು ಅವರಿಗೆ ಅವರು ಮಾಡುವಂಥ ಕೃಷಿಗೆ ಯಾವುದೇ ಒಂದು ಪ್ರೋತ್ಸಾಹ ಕೊಡದೇ ಮೋಸ ಮಾಡ್ತಾ, ವಂಚನೆ ಮಾಡ್ತಾ ಬಹುತೇಕ 2,000 ಕೋಟಿಗಿಂತ ಅಧಿಕ ಹಣವನ್ನು ದೋಚಿಸ್ತಾ ಬರ್ತಾ ಇದ್ದಾರೆ. ಇದು ಒಂದಷ್ಟು ನಮಗೆ ಒಂದು ಬೇಸರ ಉಂಟು ಮಾಡುವಂಥ ಸಂಗತಿ. ಇದರ ವಿರುದ್ಧ ನಾವೇನಾದರೂ ಮಾಡಲೇಬೇಕು ಅಂತೇಳಿ ನಾವು ತಗೊಂಡ ಮಾಹಿತಿಯ ಪ್ರಕಾರ ಕೇವಲ 45 kg ಬ್ಯಾಗ್ ಯೂರಿಯಾ 266 ರೂಪಾಯಿಗೆ ಇರುವಂಥದ್ದು. ಆದರೆ ರೈತರಿಗೆ ಮುಟ್ಟುವ ಸಮಯಕ್ಕೆ ಅದು 600 ರೂಪಾಯಿ, 350 ರೂಪಾಯಿ ತನಕ ಹೋಗ್ತಾ ಇದೆ. ಕಂಪನಿಲಿ ಇರ್ತಕ್ಕಂಥವು ಕಂಪನಿ ಡೀಲರ್ಶಿಪ್ ತೊಗೊಂಡು, ಡೀಲರ್ಶಿಪ್ನವ್ರಿಗೆ ಯಾರು ಇದಾರೋ ಶಾಪ್ನವ್ರಿಗೆ ಅವ್ರಿಗೆ ಉಚಿತ ಡೆಲಿವರಿ, ಡೋರ್ ಡೆಲಿವರಿ ಅಂದರೆ ಉಚಿತ ಸಾಗಾಟ ವೆಚ್ಚದಲ್ಲಿ ಅವ್ರಿಗೆ ಡೆಲಿವರಿ ಕೊಡಬೇಕಾಗಿತ್ತು. ಆ ಥರಕ್ಕೆ ಮಾಡ್ದೇ ಹೆಚ್ಚೆಚ್ಚು ಅವರಿಗೆ ಅವರೇ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈಗ ನಾವು ಕೊಡುವಂಥ ದರ ಏನಿದೆ ಅದಕ್ಕಿಂತ ನೀವು ಹೆಚ್ಚಿನ ಅಂಶ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡಿಕೊಂಡು ನೀವು ಅದರಲ್ಲಿ ಹಣ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾಯಿದ್ರು ಕೂಡ ಸರ್ಕಾರ ನೋಡಿಕೊಂಡು ಕಣ್ಮುಚ್ಕೊಂಡಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ DD ಇರ್ಬೋದು, AD ಇರ್ಬೋದು, ಕೃಷಿ ಜಂಟಿ ನಿರ್ದೇಶಕರು ಇರ್ಬೋದು, ಯಾರು ಕೂಡ ಕ್ರಮ ತಗೋತಾ ಇಲ್ಲ. ಇದ್ರ ವಿಚಾರ ಬೇರೆಯವರು ಕೂಡ ಯಾರು ಕೂಡ ಮಾತಾಡ್ತಾ ಇಲ್ಲ. ಇದೊಂದು ನೋವುಂಟು ಮಾಡುವಂಥ ಸಂಗತಿ. ಈಗ ಬಹುತೇಕ ನಿಮ್ಗೆ ಗೊತ್ತೇ ಇರ್ಬೋದು, ನಮ್ಮ ದೇಶದ GDP ಏನಿದೆಯೋ 1/3 ಭಾಗದಷ್ಟು ಆದಾಯ ಬರ್ತಾ ಇರುವಂಥದ್ದು ಕೃಷಿ ವಲಯದಿಂದಲೇ. ಕೇವಲ ಕೃಷಿ ಎನ್ನುವಂಥದ್ದು ರೈತರಿಗೆ ಒಂದು ಏಕಕಾಲದಲ್ಲಿ ಬರುವಂಥ ಆದಾಯ ಅಲ್ಲ, ಅವರ ಜೀವನಕ್ಕಾಗಿ ಅವರು ಮಾಡ್ಕೊಂಡಿರುವಂಥ ದೀರ್ಘಕಾಲಿಕ ಜೀವನೋಪಾಯ ಅದು. ಅದರಿಂದ ಎಷ್ಟೋ ಜನ ಈಗ ಜೀವನ ಮಾಡಿಕೊಂಡು ಅವ್ರ ಮಕ್ಕಳನ್ನ ಬೇರೆ ಬೇರೆ ಥರಕ್ಕೆ ಓದಿ ಉದ್ಧಾರ ಹಾಕ್ಕೊಂಡು ಏನೋ ಮಾಡ್ತಾಯಿದ್ದಾರೆ, ಉತ್ತಮವಾದ ಬದುಕು ನಿರ್ಮಾಣ ಮಾಡ್ಕೋತಾ ಇದ್ದಾರೆ, ಜೀವನ ಕಟ್ಕೋತಾ ಇದ್ದಾರೆ. ಅದೇ ಸರ್ಕಾರ ಅದಕ್ಕೆ ಮಾಡ್ತಾ ಇರುವಂಥ ಯಾವುದೇ ಒಂದು ಮೋಸ ವಂಚನೆಗೆ, ರೈತರಿಗೆ ಒಂದು ಆಗ್ತಿರುವಂಥ ಶೋಷಣೆಗೆ ಯಾವುದೇ ಇಲ್ಲಿ ತನಕ ಬೇರೆ ಬೇರೆ ಸಂಘಟನೆ ಇರ್ಬೋದು, ಪಕ್ಷ ಇರ್ಬೋದು, ಯಾರು ಕೂಡ ಮಾತಾಡ್ತಾ ಇಲ್ಲ. ಪ್ರೆಸೆಂಟ್ ಇರತಕ್ಕಂಥ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದು ಕೂಡ ಏನೂ ಮಾಡ್ತಾ ಇಲ್ಲ. ಇರುವಂಥ ಭೂಮಿ ಕೂಡ ಕಿತ್ಕೊಂಡು ರೈತರಿಗೆ ಮೋಸ ವಂಚನೆ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಧ್ವನಿ ಎತ್ತಿ ಪ್ರತಿ ಜಿಲ್ಲಾ ಹಂತದಲ್ಲೂ ಕೂಡ ಕೃಷಿ ಜಂಟಿ ನಿರ್ದೇಶಕರಿಗೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ. ಅವ್ರು ನಮ್ಮದು ಡಿಮ್ಯಾಂಡ್ ಅಂತಾದರೂ ಅನ್ಕೋಬೋದು, ಮನವಿ ಆದರೂ ಅನ್ಕೋಬೋದು, ಆಗ್ರಹ ಆದರೂ ಅನ್ಕೋಬೋದು. ನಾವು ಮಾಡ್ತಾ ಇರುವಂಥ ಆಗ್ರಹ ಏನಿರುತ್ತೆ, ಪ್ರತಿ ಡೀಲರ್ಗೂ ಕೂಡ ಉಚಿತ ಸಾಗಾಟ ವೆಚ್ಚದಲ್ಲಿ ಡೀಲರ್ ಶಾಪ್ಗೆ ರಸಗೊಬ್ಬರವನ್ನು ಪೂರೈಕೆ ಮಾಡಬೇಕು. ಜೊತೆಗೆ ಪ್ರತಿ ರಸಗೊಬ್ಬರದ ಶಾಪ್ನಲ್ಲೂ ಕೂಡ AD ಅಂತ ಇರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್, ತಾಲೂಕು ಹಂತದ ಸಹಾಯಕ ಹುದ್ದೆ ಇರ್ತಾರೆ. ಅವರ ನಂಬರು ಕಡ್ಡಾಯವಾಗಿ ಅಲ್ಲಿ ಪ್ರದರ್ಶನ ಮಾಡಲೇಬೇಕು. ಜೊತೆಗೆ ಅವರ ಡೀಲರ್ಶಿಪ್ ಶಾಪ್ಗಳಲ್ಲಿ ಎಷ್ಟೆಷ್ಟು ರಸಗೊಬ್ಬರಗಳ ಸ್ಟಾಕ್ ಇದೆ, ಯಾವ ಹಂತಕ್ಕಿದೆ, ಅದು ಎಷ್ಟು ಟನ್ನಲ್ಲಿದೆ ಅಂತ ಪ್ರತಿಯೊಂದು ಕೂಡ ಅವರು ಅಲ್ಲಿ ಬೋರ್ಡ್ನಲ್ಲಿ ಹಾಕಲೇಬೇಕು. ಮತ್ತು ಡೀಲರ್ಶಿಪ್ಗಳಿಗೆ ಕಡ್ಡಾಯವಾಗಿ AD ಏನಿತ್ತು ಕಾಂಟ್ಯಾಕ್ಟ್ ನಂಬರು ಕಡ್ಡಾಯವಾಗಿ ಬೋರ್ಡ್ನಲ್ಲಿ ಪ್ರದರ್ಶನ ಮಾಡಲೇಬೇಕು. ಈ ಥರಕ್ಕೆ ನಾವು ಕಡ್ಡಾಯ ಇಟ್ಕೊಂಡು ಇನ್ನಷ್ಟು ಷರತ್ತುಗಳಿಟ್ಕೊಂಡು ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಜೊತೆಗೆ ನಾವು ನಮ್ಮ KRS ಪಕ್ಷದ ವತಿಯಿಂದ ಸಹಾಯವಾಣಿ ಅಂತ ಒಂದು ನಂಬರ್ ಕೊಡ್ತಾಯಿದ್ದೀವಿ. ಯಾವುದೇ ರೈತರಿಗೆ ಏನೇ ಸಮಸ್ಯೆ ಆದರೂ ಕೂಡ ಅದು ನಮ್ಮ ಒಂದು ಸಹಾಯವಾಣಿಗೆ ಕರೆ ಮಾಡಿದ್ರೆ ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ರೈತರಿಗೆ ಸಹಾಯಕ್ಕೆ ನಾವು ಮುಂದಾಗ್ತೀವಿ. ಆ ಸಹಾಯವನ್ನು ಕೂಡ ನಾವು ಮಾಡಿಕೊಡ್ತೀವಿ. ಹಾಗಾಗಿ ಪತ್ರಿಕಾ ಮುಖಾಂತರ ನಾವು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪತ್ರಿಕಾಗೋಷ್ಠಿ ಆಗ್ತಾಯಿದೆ. ನಾವು ಇದ್ರ ಮುಖಾಂತರ ರೈತರಿಗೂ ಒಂದು ಮನವಿ ಮಾಡ್ಕೋತಾ ಇದ್ದೀವಿ. ನಾವು ಈ ಪತ್ರಿಕೆ ಆದ ನಂತರ ನಾವು ಪತ್ರಿಕೆಗೂ ಕೂಡ ಸಹಾಯವಾಣಿ ನಂಬರ್ ಕೊಡ್ತೀವಿ, ಅವರು ಕೂಡ ಪತ್ರಿಕೆಯಲ್ಲಿ ವರದಿ ಮಾಡ್ತಾರೆ. ದಯವಿಟ್ಟು ನಿಮ್ಗೆ ಏನಾದರೂ ಸಮಸ್ಯೆ ಆದರೆ ಕೂಡಲೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ. ನಾನು ಸಹಾಯವಾಣಿ ನಂಬರ್ನ ನಾನು ಹೇಳ್ತೇನೆ ಇಲ್ಲಿ. KRS ಪಕ್ಷದ ಸಹಾಯವಾಣಿ ಸಂಖ್ಯೆ 7349577130. ಲಾಸ್ಟಲ್ಲಿ ನಾವು ಒಂದು ಮಾತು ಹೇಳ್ತಾ ಇದ್ದೀವಿ. ದಯವಿಟ್ಟು ಡೀಲರ್ಶಿಪ್ಗಳು ಎಚ್ಚರಿಕೆ ಮಾಡ್ಕೋಬೇಕು. ನೀವು ಇದೊಂದು ಡೀಲರ್ಶಿಪ್ಗಳಿಗೆ ಕೊಡ್ತಾ ಇರುವಂಥ ಆಗ್ರಹ, ಎಚ್ಚರಿಕೆ. ಕಡ್ಡಾಯವಾಗಿ ನೀವು ಇದನ್ನು ಯಾವುದನ್ನಾದರೂ ನೀವು ಪಾಲಿಸದೇ ಇದ್ದರೆ ನಿಮ್ಮ ಲೈಸೆನ್ಸನ್ನು ನಾವೇ ಖುದ್ದಾಗಿ ಭೇಟಿ ಕೊಟ್ಟು ಜೊತೆಗೆ ADಯನ್ನು ಕರ್ಕೊಬಂದು ಲೈಸೆನ್ಸು ಸ್ಪಾಟಲ್ಲೇ ಕ್ಯಾನ್ಸಲ್ ಮಾಡಿಸ್ತೀವಿ. ಹೌದು, ಅವ್ರಿಗೆ ನಾವು ಎಲ್ಲಿ ರಾಜ್ಯಾದ್ಯಂತ ಎಲ್ಲೇ ಏನೇ ಸಮಸ್ಯೆ ಆದರೂ ಕೂಡ ಉಚಿತವಾಗಿ ಅವ್ರಿಗೆ ನಾವು ಸಹಾಯ ಮಾಡ್ತೇವೆ.
ಅಲ್ಲ, ನಿಮ್ಮ ಪ್ರಕಾರ ಈಗ ಡೀಲರ್ಗಳು ಇದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಕಂಪನಿಯವರು ಅವರಿಗೆ ಸಾಗಾಟ ವೆಚ್ಚ ಉಚಿತ ಮಾಡಬೇಕು, ಅದು ಮಾಡಲಿ, ಅವ್ರು ಮಾಡ್ತಾ ಇಲ್ಲ. ಮಾಡ್ತಾ ಡೋರ್ ಡೆಲಿವರಿ ಅಂತಂದರೆ ಕಚೇರಿಗೆ, ಅಂದರೆ ಅವ್ರ ಡೀಲರ್ಶಿಪ್ ಶಾಪ್ ಏನಿರುತ್ತೋ ಉಚಿತವಾಗಿ ಡೆಲಿವರಿ ಕೊಡಬೇಕು ಅವ್ರಿಗೆ, ಅದು ಕೊಡ್ತಾ ಇಲ್ಲ. ಸೊ ಅದಕ್ಕೆ ಕಂಪಲ್ಸರಿ ಕೊಡಬೇಕು ಅವರು. ಈಗೇನು ಮಾಡ್ತಾರೆ, ಸರ್ಕಾರಿ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಅಂತ ಅವ್ರಿಗೆ, ನೀವು ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ಕೊಳ್ಳಿ ಅಂತ. ಅಂದರೆ ಅದು 100 ರೂಪೀಸು 200 ರೂಪೀಸ್ ಇಟ್ಕೊಂಡು ಸೇಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದನ್ನೇ ಊಹಾಪೋಹಕ್ಕೆ ಅದನ್ನೇ ಇಟ್ಕೊಂಡು ಏನು ಮಾಡ್ತಿದ್ದಾರೆ ಅಂದರೆ ನಮ್ಮ ಕೃಷಿ ಅಧಿಕಾರಿಗಳು ಅದು ಡೀಲರ್ಶಿಪ್ ಏನು ಮಾಡ್ತಿದ್ದಾರೆ ಅಂತಂದರೆ, ಸ್ಟಾಕ್ ಇದ್ದರೂ ಕೂಡ ರೈತರಿಗೆ ಸರಿಯಾದ ಮಟ್ಟದಲ್ಲಿ ಸ್ಟಾಕ್ ಕೊಡ್ತಾ ಇಲ್ಲ. ಸ್ಟಾಕ್ ಇವರೇ ಬೇಕು ಅಂತಲೇ ಉತ್ತೇಜನವಾಗಿ ಸ್ಟಾಕ್ ಕ್ರಿಯೇಟ್ ಮಾಡ್ಕೊತಾ ಇದ್ದಾರೆ, ಸ್ಟಾಕ್ ಇಲ್ಲ ಅಂತೇಳಿ. ಕೇವಲ 260 ರೂಪಾಯಿಗೆ ಸಿಗುವಂಥ ಯೂರಿಯಾವನ್ನು 600 ರೂಪಾಯಿಗೆ 500 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ, ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ. ಸ್ಟೇಟ್ ಕಂಟ್ರೋಲ್ ಮಾಡಬೇಕು, ಸ್ಟೇಟ್ ಕಂಟ್ರೋಲ್ ಮಾಡಬೇಕಾಗಿರೋಂಥದ್ದು ರಾಜ್ಯ ಸರ್ಕಾರ ಮಾಡಬೇಕಾಗಿರೋದು. ಇದಕ್ಕೆ ಇದ್ರ ನೋಡಿ, ಈಗ ಲಿಂಕ್ ಪ್ರಾಡಕ್ಟ್ ಅಂತ ಕೊಡ್ತಾ ಇದ್ದಾರೆ. ಈಗ ಯೂರಿಯಾ, DAP, MOP ತಗೋಬೇಕಾದ್ರೆ ಅದರಲ್ಲಿ ಲಿಂಕ್ ಮಾಡಿ ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ. ಇಲ್ಲ, ಸ್ಟೇಟ್ಗೂ ಬರುತ್ತೆ, ಇದು ಸ್ಟೇಟ್ಗೂ ಬರುತ್ತೆ. ಈಗ ನೋಡಿ, ಸೆಂಟ್ರಲ್ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಹೌದು. ಈಗ ತಯಾರು ಮಾಡುವಂಥದ್ದು ಇಫ್ಕೋ ಕಂಪನಿ ಅಂತಿದೆ, ಮತ್ತು ಕೇಂದ್ರದಿಂದ ಸಪ್ಲೈ ಆದರೂ ಕೂಡ ಅದ್ರ ವಹಿವಾಟು ಗ್ರಿಪ್ ಇರ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದಿಂದ ಅಲ್ವಾ. ಈಗ ಅದಕ್ಕೆ ನಾವು ಪ್ರಾಡಕ್ಟ್ ತಗೋತೀವಿ, ಹಾಂ ಅವ್ರು ಸೆಂಟ್ರಲಿಂದ ಬರಬೇಕು. ಈಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಕೃಷಿ ಇಲಾಖೆಯವರು ಸೆಂಟ್ರಲ್ ಕಡೆಯಿಂದ ಮಾತಾಡಿ ನಮ್ಗೆ ಇಷ್ಟು ಸ್ಟಾಕ್ ಬೇಕು ಅಂತ ಪೂರೈಕೆ ಮಾಡ್ಕೋತಾ ಇಲ್ಲ, ಬೇಕಾಬಿಟ್ಟಿಯಾಗಿ ಅವರು ಬೇಜೊತೆ ವರ್ತನೆ ಮಾಡ್ತಿದ್ದಾರೆ. ಈಗ ಅವ್ರು ಗೊತ್ತೇ ಇದೆ ನೋಡಿ, ಇಲಾಖೆ ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಜೊತೆಗೆ ಕಂಪ್ನಿ ಕೂಡ ಏನು ಮಾಡ್ತಾ ಇದೆ ಅಂತಂದರೆ, ಅವ್ರಿಗೆ ಡೋರ್ ಡೆಲಿವರಿ ಕೊಡಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಜಾಸ್ತಿ ತೊಗೋತಾ ಇದೆ. DAP ನೋಡಿ, ನಾನು ರೇಟ್ ಹಾಕಿದ್ದೀನಿ. DAP ಎಷ್ಟು 1350 ರೂಪಾಯಿ ಇರೋಂಥದ್ದು, ಅದಕ್ಕೆ 1800 ರೂಪಾಯಿ 2000 ರೂಪಾಯಿ ತನಕ ಸೇಲ್ ಮಾಡ್ತಾ ಇದ್ದಾರೆ. ಪೊಟ್ಯಾಷಿಯಮ್ ಬಂದು ಕೊಡ್ತಾನೆ ಇಲ್ಲ, ತುಂಬ ಡಿಮ್ಯಾಂಡ್ ಆಗಿದೆ ಅಂತೇಳಿ 2500 ರೂಪಾಯಿ ತನಕ ಕೇಳ್ತಾ ಇದ್ದಾರೆ ರೈತರು. ಅದ್ರ ಬೆಲೆ ಇರುವಂಥದ್ದು ಎಷ್ಟು ಬೆಲೆ ಇದೆಯೋ ಅದಕ್ಕಿಂತ 30% ಜಾಸ್ತಿ ತೊಗೋತಾ ಇದ್ದಾರೆ. ಇದು ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ಅದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ. ಹಾಗಾಗಿ ನಾವು ಸಹಾಯವಾಣಿ ನಂಬರ್ನ ಇಟ್ಕೊಂಡು ಏನೇ ರೈತರಿಗೆ ಸಮಸ್ಯೆ ಆದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೂಡಲೇ AD ಕಚೇರಿಯನ್ನು ಜಂಟಿ ಕೃಷಿ ಕಚೇರಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಆ ಒಂದು ಮೋಸವನ್ನು ನಿಲ್ಲಿಸಬೇಕು ಅಂತ ಮಾಡ್ತಾಯಿದ್ದೀವಿ. ಸರ್ಕಾರಕ್ಕೂ ತಂದಿದ್ದೀವಿ ನಾವು. ಡೈರೆಕ್ಟ್ ಅಗ್ರಿಕಲ್ಚರ್ ಕಮಿಷನರ್ಗೇನೆ ಮಾಹಿತಿ ಕೊಟ್ಟಿದ್ದೀವಿ, ಮತ್ತು ಎಲ್ಲ ಸರ್ಕ್ಯುಲೇಷನ್ ಕೊಡಬೇಕು ಅಂತ ಕೂಡ ಹೇಳಿದ್ದೀವಿ. ಸುತ್ತೋಲೆ ಕೂಡಲೇ ಕೊಡಲೇಬೇಕು ಅಂತ ನಾವು ಅವ್ರಿಗೆ ಹೇಳಿದ್ದೀವಿ ನಾವು. ಅವ್ರು ಆಯ್ತು, ಡೆವಲಪ್ಮೆಂಟ್ ಆಗಲಿಲ್ಲ. ನಾವು ಅವ್ರಿಗೆ ಮನವಿ ಏನು ಕೊಟ್ಟಿದ್ದೀವಿ ಅಂತಂದರೆ, ಇಷ್ಟು ತನಕ ನೀವು ಇದ್ರ ಬಗ್ಗೆ ಗೊತ್ತಿದ್ರು ಕೂಡ ಯಾವುದೇ ಕ್ರಮ ತಗೋತಾ ಇಲ್ಲ. ನೆಕ್ಸ್ಟಿಗೆ ನೀವು ಇದ್ರ ಬಗ್ಗೆ ಕ್ರಮ ತಗೊಂಡು ಕೂಡಲೇ ಅದನ್ನು ನಿಲ್ಲಿಸಬೇಕು. ಮೋಸ ವಂಚನೆ ರೈತರಿಗೆ ಆಗ್ತಾ ಇರುವಂಥ ನಷ್ಟವನ್ನು ನಿಲ್ಲಿಸಬೇಕು. ನಾವು ಅಂದಾಜು ಮಾಡಿರೋ ಪ್ರಕಾರ 2000ಕ್ಕಿಂತ ಹೆಚ್ಚಿನ ಕೋಟಿ ನಷ್ಟ ಆಗ್ತಾ ಇದೆ. ನಮಗೆ ಕೇಂದ್ರದಿಂದ ಬರ್ತಾ ಇಲ್ಲ ಅನ್ನೋದು ಡಿಮಾಂಡ್. ಡೀಲರ್ಗಳನ್ನು ನಾವು ಪ್ರಶ್ನೆ ಮಾಡಿದರೆ ಅದು ಬರುತ್ತೆ, ಬರ್ತಾ ಇಲ್ಲ, ಎಲ್ಲಿಂದ ಕೊಡ್ಲಿ ಅಂತ ಸಪ್ಲೈ ಇಲ್ಲ. ಅದೇ ಅದ್ರ ಬಗ್ಗೆ ಮಾತಾಡ್ತೀನಿ. ಪ್ರಶ್ನೆ ಮಾಡಿದ್ರೆ ಅವ ಮಾತ್ರ ಭಾಗ್ಯ ಆಗ್ತಾನೆ ಇಲ್ಲಿ, ಅರ್ಥ ಆಯ್ತಾ? ಮತ್ತೆ ಉಳಿದವರು ಕೊಂಡು ಹೋಗ್ತಾರೆ. ಹೌದು, ಅದೇನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಈಗ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ಲಿಂಕ್ ಪ್ರಾಡಕ್ಟ್ ಅಂತ ಬರ್ತಾ ಇತ್ತು. ಲಿಂಕ್ ಪ್ರಾಡಕ್ಟ್ ಅಂತಂದರೆ ಯೂರಿಯಾ ತಗೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಏನಿರುತ್ತೆ ಲಿಂಕ್ ಪ್ರಾಡಕ್ಟ್, ಅದನ್ನು ಮಾತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಇದನ್ನು ಕೇವಲ 600 ರೂಪಾಯಿ ಬೆಲೆ ತೊಗೊಂಡ್ರೆ ಅದಕ್ಕೊಂದು 1000 ರೂಪಾಯಿ ಜಾಸ್ತಿ ಮಾಡಿತ್ತು. ಅದ್ರ ಅಗತ್ಯ ಇಲ್ಲ ರೈತರಿಗೆ, ಆದರೂ ಅನಗತ್ಯವಾಗಿ ತೊಗೊಂಡು ಹೋಗುವಂಥ ಚಾನ್ಸಸ್ ಬರ್ತಾ ಇತ್ತು. ಹಾಗಾಗಿ ಈಗ ಏನು ಮಾಡಿದ್ರು, ಉತ್ತರ ಪ್ರದೇಶ ಮಧ್ಯಪ್ರದೇಶದಲ್ಲಿ ಅಂಥ ಕಂಪ್ನಿನ ಬಂದ್ ಮಾಡಿದ್ದಾರೆ. ಎಲ್ಲಿ ರೈತರಿಗೆ ಸಂಬಂಧಪಟ್ಟ ಹಾಗೆ ಯೂರಿಯಾ ತಗೊಂಡ್ರೆ ಹೌದು, ಬೇರೆ ಅನಗತ್ಯಕರ ಅಂಶ ಎಲ್ಲ ಕೊಡ್ತಾ ಇದ್ರು. ಸೊ ಈಗ ಪುನಃ ಅದು ಮತ್ತೆ ಕೊಡ್ತಾ ಇದ್ದಾರೆ. ನಮಗೆ ಖುದ್ದಾಗಿ ರೈತರೇ ಕೊಟ್ಟಂಥ ಮಾಹಿತಿ. ಈಗ ಯೂರಿಯಾಗಿರುವಂಥ 45 kgಗೆ 260 ರೂಪಾಯಿಗೆ 350 ರೂಪಾಯಿ ಸಿಗ್ತಾ ಇದೆ. 600 ರೂಪಾಯಿ ತೊಗೋಬೇಕು ಅಗತ್ಯ ನಮ್ಗೆ ಬರ್ತಾ ಇದೆ. ಜೊತೆಗೆ ಲಿಂಕ್ ಪ್ರಾಡಕ್ಟ್ ಅನಗತ್ಯಕರವಾಗಿ ಲಿಂಕ್ ಪ್ರಾಡಕ್ಟ್ ತೊಗೋಬೇಕಾಗುತ್ತೆ. ಹೌದು, ಪ್ರೈವೇಟ್ ಪ್ರಾಡಕ್ಟು ಬೇರೆ ಥರಕ್ಕೆ ಯಾವುದೋ ಕಂಪ್ನಿ ಇರುತ್ತಲ್ವ, ಅದ್ರ ಕಡೆಯಿಂದ ಇವರು ಮಾರ್ಜಿನ್ ಮಾಡಿಕೊಂಡು ಮಾತಾಡಿಕೊಂಡು ಇವರು ಒಳಗೆ ಏನೇನೋ ಕಿತಾಪತಿ ಮಾಡಿಕೊಂಡು ಮಾಡ್ತಾ ಇರೋಂಥದ್ದು. ಗಮನ ಹರಿಸ್ಬೇಕು. ಜೊತೆಗೆ ಕೃಷಿ ಇಲಾಖೆಗೆ ಏನು ನಾವು ಡಿಮ್ಯಾಂಡ್ ಮಾಡ್ತಿದ್ವಿ ಅಂದರೆ, ಪ್ರತಿ ಇದಿರುತ್ತಲ್ವ ಡೀಲರ್ಶಿಪ್ ಶಾಪ್ಗಳಲ್ಲಿ ಕಡ್ಡಾಯವಾಗಿ AD ನಂಬರ್ ಪ್ರದರ್ಶನ ಮಾಡಲೇಬೇಕು. ಮತ್ತು ಆ ಡೀಲರ್ಶಿಪ್ಗಳಲ್ಲಿ ಎಷ್ಟು ಸ್ಟಾಕ್ ಇದೆ ಆ ಸ್ಟಾಕನ್ನು ಕಂಪಲ್ಸರಿ ಅವರು ಬೋರ್ಡ್ನಲ್ಲಿ ಹಾಕಲೇಬೇಕು. ಮತ್ತು MRP ರೇಟ್ಗಿಂತ ಜಾಸ್ತಿ ಮಾರಾಟ ಮಾಡಲೇಬಾರ್ದು. ಒಂದು ಬ್ಯಾಗ್ಗೆ ಸಿಗುವಂಥ ಸಬ್ಸಿಡಿ ಎಷ್ಟು ಅಂತ ಅದು ಕೂಡ ಪ್ರದರ್ಶನ ಮಾಡಲೇಬೇಕು. ಇದು ಯಾವುದು ಕೂಡ ಮಾಡದೇ ಇದ್ದರೆ ಅವ್ರ ಲೈಸೆನ್ಸನ್ನು ಕಡ್ಡಾಯವಾಗಿ ರದ್ದು ಮಾಡಬೇಕು. ಇದು ನಮ್ಮ ಆಗ್ರಹ. ಅದು ಜಾಸ್ತಿ ತೋರಿಸುವುದಿಲ್ಲ. ಈಗ 250 ರೂಪಾಯಿ ತೋರಿಸ್ತಾರೆ MRPಯಲ್ಲಿ. ಅದು ಬ್ಯಾಗ್ ಮೇಲೆ ಹಾಗೆ ಬರೀಲಿಕ್ಕಿಲ್ಲ ಅನ್ಸುತ್ತೆ. ಬ್ಯಾಗ್ ಮೇಲೆ ಹಾಗೆ ಬರೆದು ನಮಗೆ ಅವ್ರಿಗೆ ಟ್ಯಾಕ್ಸ್ ಕನ್ಸಲ್ಟ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಪ್ಯಾಕೆಟ್ ನೋಡಿ, ಅದು 45 ರೂಪಾಯಿ ಇರುತ್ತೆ. ಸಪ್ಲೈ ಮಾಡ್ತಾ ಇರೋದು 30 ರೂಪಾಯಿಗೆ.
ಅಲ್ಲ ಈಗ ನಮ್ಮ KRS ಪಾರ್ಟಿಗೆ ಗೊತ್ತಿದೆ ಅದ್ರ ಬೆಲೆ ಏನು ಎಷ್ಟು ಅಂತೇಳಿ, ಅದನ್ನು ನಾವು ನೋಡ್ತೀವಲ್ಲ, ಚೆಕ್ ಮಾಡ್ತೀವಿ. ಈಗ ನಾವು ಭೇಟಿ ಕೊಟ್ಟಾಗ ಇಷ್ಟೇ ನೀವು ಬರೀಬೇಕು ಅಂತ ನಾವು ಕೂಡ ಆಗ್ರಹ ಮಾಡ್ತೀವಿ. ಜೊತೆಗೆ ಕಮಿಷನ್ಗೂ ಕೂಡ ತಿಳಿಸಿದ್ದೀವಿ ಅದ್ರ ಬೆಲೆ ಎಷ್ಟಿದೆ, ನೀವು ಅಷ್ಟೇ ಪ್ರದರ್ಶನ ಮಾಡಬೇಕು ಅಂತ ನಿಮಗೂ ಕೂಡ ಕೊಟ್ಟಿದ್ದೀವಿ ಪ್ರಶ್ನೆ. ಅಷ್ಟೇ ಡಿಕ್ಲೇರ್ ಮಾಡಬೇಕು. ಮೂಲ ಬೆಲೆ ಎಷ್ಟು ಅಷ್ಟೇ ಆಗಬೇಕು. ಅವರು ಈಗ ನಮ್ಮ ಕಂಪನಿ ಕಡೆಯಿಂದ ಡೀಲರ್ಶಿಪ್ಗಳಿಗೆ ಉಚಿತ ಸಾಗಾಟ ವೆಚ್ಚದಲ್ಲಿ ಸಿಗಬೇಕು. ಅವರೇನು ಮಾಡ್ತಾರೆ, ಎಕ್ಸ್ಟ್ರಾ ಟ್ರಾನ್ಸ್ಪೋರ್ಟೇಷನ್ ಇಲ್ಲದೇ ಮಾಡ್ತಾ ಇದ್ದಾರೆ. ಅದಕ್ಕೇನಾಗ್ತಿದೆ, ಈಗ ರೈತರಿಗೂ ಕೂಡ ಕಷ್ಟ ಆಗ್ತಾ ಇದೆ, ಡೀಲರ್ಶಿಪ್ಗೂ ಕಷ್ಟ ಆಗ್ತಾ ಇದೆ. ಅವರು ಹಣ ಮಾರ್ಜಿನ್ ಇಟ್ಕೊಂಡೇ ಮಾಡಬೇಕಲ್ವಾ. ಒಂದು ಬ್ಯಾಗ್ಗೆ ಅವ್ರು ₹100 ಆದಾಯ ಇಟ್ಕೊಂಡೇ ಮಾಡ್ತಾ ಇದ್ದಾರೆ. ₹100 ಆ್ಯಕ್ಚುಲಿ ಎಸ್ಪೆಷಲಿ ಕೊಡೋ ಹಾಗಿಲ್ಲ. ಅವರು ಒಂದು ಬ್ಯಾಗ್ಗೆ ₹30-40 ಇಟ್ಕೊಂಡೇ ಕೊಡಬೇಕು. ಅದನ್ನು ಕಂಪ್ನಿನೇ ಕೊಡಬೇಕು. ಕಂಪ್ನಿ ಒಂದು ಕಾಂಟ್ರಾಕ್ಟ್ ತೊಗೋಬೇಕಾದ್ರೆ, ಪೂರೈಕೆ ಮಾಡಬೇಕಾದ್ರೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಸೇರಿ ಅವರಿಗೆ ₹260 ಸಿಗುವಂಥದ್ದು ಫಾರ್ ಬ್ಯಾಗು. ಅದು ಇವೇನು ಮಾಡ್ತಾರೆ, ಕಂಪ್ನಿಯವ್ರು ಕೊಡಬೇಕಾದ್ರೆ ಅವರಿಗೆ ನೀವು ಅದ್ರಲ್ಲಿ ತೊಗೊಳ್ಳಿ, ಮಾರ್ಜಿನ್ ಮಾಡ್ಕೊಳ್ಳಿ, ಇಟ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಸೇಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಕೃಷಿ ಅಧಿಕಾರಿಗಳು ಕೈ ಜೋಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾವುದೇ ರಾಜಕಾರಣಿ ಮಾತಾಡ್ತಾ ಇಲ್ಲ. ಇದು ನಾವು ₹260 ₹266.50 ಅಷ್ಟೇ ಇರೋದು. ಅಲ್ಲ, ಯೂರಿಯಾ ಬೆಲೆ 45 kg. DAP ನಾನು ಕೊಟ್ಟಿದ್ದೆ ನೋಡಿ, DAP ಎಷ್ಟು ಅಂತೇಳಿ 1350 ಇರೋದು. ಆದರೆ ₹1450 ₹2100ವರೆಗೂ ಸೇಲ್ ಮಾಡ್ತಾರೆ 50 kg ಬ್ಯಾಗ್. ಒಂದೊಂದು ಬ್ಯಾಗ್ಗೆ ರೈತರಿಗೆ ಆಗ್ತಿರುವಂಥ ನಷ್ಟ ಬಹುತೇಕ 500 ಮಾತ್ರ ಸೀಮಿತ ಆಗಿಲ್ಲ. ಹೌದು. ಅಲ್ಲ, ಇದು ಮೈಲ್ತುತ್ತು ಕೂಡ ಅದೇ ಮಾಡ್ತಾ ಇದ್ದಾರೆ. ಈಗ ಮೈಲ್ತುತ್ತು ₹350 ಇತ್ತು, ಈಗಷ್ಟಿದೆ ₹500 ಇದೆ ಒಂದು ಕೆಜಿಗೆ. ಹೌದೌದು. ಅದೇ ಈಗ ನಮಗೂ ಗೊತ್ತಾಯ್ತು, ನಾವು ಕೇಳಿದಾಗ ನಮಗೆ ಕಾಫರ್ ರೇಟ್ ಜಾಸ್ತಿ ಆಗಿದೆ ಆ ಥರ ಈ ಥರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದ್ರ ಜೊತೆಗೆ ಅದು ಬರುತ್ತಲ್ವಾ. ಈಗ ಡೀಲರ್ಶಿಪ್ ಶಾಪ್ಗಳಲ್ಲಿ ಬಹುತೇಕ ಎಲ್ಲೂ ಕೂಡ ಅದನ್ನು ಸೇಲ್ ಮಾಡ್ತಾ ಇಲ್ಲ, ಹೊರಗಡೆ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಜಸ್ಟ್ ಲೈಸೆನ್ಸ್ ತೊಗೋತಾರೆ, ಲೈಸೆನ್ಸ್ ತೊಗೊಂಡು ಶೇರ್ ಮಾಡ್ತಾ ಇದ್ದಾರೆ. ಈಗ ಮೆಡಿಕಲ್ ಶಾಪ್ ಆ ಥರ ಪ್ಯಾರಾಮೆಡಿಕಲ್ ಪಾಸ್ ಮಾಡ್ತಾರೆ, ಒಂದು ಮೆಡಿಕಲ್ ಶಾಪ್ ಇಟ್ಕೋತಾರೆ, ಅದನ್ನು ಸೇಲ್ ಮಾಡ್ತಾ ಇದ್ದಾರೆ. ಮೈಲ್ತುತ್ತು ಕೂಡ ಅದೇ ಥರಕ್ಕೆ ಸೇಲ್ ಮಾಡ್ತಾ ಇರುವಂಥದ್ದು, ಯಾವುದೋ ಒಂದು ಪ್ರೈವೇಟ್ ಸಣ್ಣ ಕಂಪ್ನಿ ಕಡೆಯಿಂದ ತೊಗೊಂಡು ಮಾಡ್ತಾ ಇದ್ದಾರೆ. ಅದಕ್ಕಿಂತ ರಸಗೊಬ್ಬರದಲ್ಲಿ ಜಾಸ್ತಿ ವಂಚನೆ ಆಗ್ತಾ ಇದೆ ಅಂತೇಳಿ ನಮ್ಮ ಒಂದು ಆಗ್ರಹ. ರಸಗೊಬ್ಬರ ಪೂರೈಕೆ ನೋಡಿ 18 ಲಕ್ಷ ಟನ್ ಬೇಕು. ಬೇರೆ ರೀತಿಯಲ್ಲಿ ನೀವು ರಾಜ್ಯದ ಮೇಲೆ ಒತ್ತಡ ಬೇಕು ಅಂತಾದ್ರೆ ಬೇರೆ ಯೋಚನೆಗಳನ್ನ ಮಾಡ್ಬೋದು. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊರತುಪಡಿಸಿ ಬೇರೆ ಎಲ್ಲೂ ಮೈಲ್ತುತ್ತು ಯೂಸ್ ಮಾಡೋದಿಲ್ಲ. ಈಗ ಹೊರಗಡೆ ಈಗ ಆಹಾರ ಬೆಳೆಗೆ ಮೈಲ್ತುತ್ತು ಅಗತ್ಯ ಇಲ್ಲ, ವಾಣಿಜ್ಯ ಬೆಳೆಗೆ ಮಾತ್ರ ಅಗತ್ಯ ಇದೆ ಅಷ್ಟೇ. ಅರಣ್ಯ ಎಲ್ಲವೂ ಕೂಡ ಇಲ್ಲ, ನೀವು ಹೇಳಿದಂತ ಏನು ರಸಗೊಬ್ಬರದ ಬಗ್ಗೆಯೂ ಕೂಡ ಹೌದು. ರಸಗೊಬ್ಬರ ಪೂರ್ತಿ ಹಾಕಿದ್ದೀವಿ, DAP ಹಾಕಿದ್ದೀವಿ, MOP ಹಾಕಿದ್ದೀವಿ, ಯೂರಿಯಾ ಹಾಕಿದ್ದೀವಿ, ರಾಕ್ ಹಾಕಿದ್ದೀವಿ, ಪೊಟ್ಯಾಶ್ ಹಾಕಿದ್ದೀವಿ, ಎಲ್ಲ ಹಾಕಿದ್ದೀವಿ. ಅದ್ರಲ್ಲಿ ಆಗ್ತಾ ಇರುವಂಥ ವಂಚನೆ ಬಗ್ಗೆ ನಾವು ತಿಳಿಸ್ತಾ ಇದ್ದೀವಿ. ಮೈಲ್ತುತ್ತು ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಕರಾವಳಿ ಭಾಗದಲ್ಲಿ ಹೊರತುಪಡಿಸಿ ಅಡಿಕೆಗೆ ಮಾತ್ರ, ತುಂಬಾ ಯೂಸ್ ಆಗುತ್ತೆ, ಕರಾವಳಿಯಲ್ಲಿ ಮಾತ್ರ ಆಗ್ತಾರೆ ಅಷ್ಟೇ. ಬಾಕಿ ಎಲ್ಲ ಯಾವುದು ಹಾಂ, ಮಲೆನಾಡಲ್ಲಿ ಮತ್ತು ಬಯಲುಸೀಮೆ ಕಡೆಯಲ್ಲಿ ಇದೆಲ್ಲೂ ಕೂಡ ಮೈಲ್ತುತ್ತು ಯೂಸ್ ಮಾಡ್ತಾ ಇಲ್ಲ, ಅಲ್ಲಿ ಬೇರೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಜಿಲ್ಲೆಗೆ ಸೀಮಿತ ಆಗಬಾರ್ದು, ಎಲ್ಲ ಕಡೆ ಆಗೋ ಥರಕ್ಕೆ ನಾವು ರಸಗೊಬ್ಬರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಈಗ ರಸಗೊಬ್ಬರ ಎನ್ನುವಂಥದ್ದು ಆಹಾರ ಬೆಳೆಗೆ ಬೇಕು, ವಾಣಿಜ್ಯ ಬೆಳೆಗೆ ಬೇಕು, ಮತ್ತು ಏನು ಅರಣ್ಯ ಬೆಳೆಗೂ ಬೇಕು, ಎಲ್ಲದಕ್ಕೂ ಬೇಕು ರಸಗೊಬ್ಬರ. ಹಾಗಾಗಿ ಅದನ್ನು ಫಸ್ಟ್ ಅವರು ಕಡಿಮೆ ಮಾಡಲಿ. ರೈತರಿಗೆ ಇದ್ರ ಬಗ್ಗೆ ಆಲ್ಮೋಸ್ಟ್ ರೈತರಿಗೆ ಯಾವಾಗೂ ಮಾಹಿತಿ ಇಲ್ಲ. ಸ್ಟೇಟ್ ಲೆವೆಲಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದೀವಿ, ಹೋರಾಟದ ರೂಪುರೇಷೆ ಹೇಗಿರ್ತದೆ? ಅದೇ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಇದನ್ನು ಸರ್ಕಾರ ನಿಲ್ಲಿಸದೇ ಹೋದರೂ ಕೂಡ, ಕೃಷಿ ಇಲಾಖೆಯವರು ಅವ್ರ ಗಮನಕ್ಕೆ ಬಂದು ನಿಲ್ಲಿಸದೇ ಹೋದರೂ ಕೂಡ, ನಮ್ಮ ಹೋರಾಟ ಸಹಾಯವಾಣಿ ನಂಬರ್ ಮುಖಾಂತರ ಯಾವುದೇ ರೈತರು ನಮಗೆ ಕರೆ ಮಾಡಿ ತಿಳಿಸಿದ್ರು ಕೂಡ ಆ ರೈತರನ್ನ ಕರ್ಕೊಂಡೋಗಿ ಆ ಡೀಲರ್ಶಿಪ್ ಶಾಪ್ಗಳಲ್ಲಿ ಏನೆಲ್ಲ ಮೋಸ ವಂಚನೆ ನಡೀತಾ ಇದೆ ಅದನ್ನು ಸಾರ್ವಜನಿಕರಿಗೆ ತೋರಿಸುವಂಥದ್ದು, ಅದನ್ನು ಸರಿಪಡಿಸುವಂಥದ್ದು ಮಾಡ್ತೀವಿ. ನಾವು ಏಳು ಕಂಡೀಷನ್ಸ್ ಇಟ್ಕೊಂಡಿದ್ದೀವಿ. ಆ 7 ಕಂಡೀಷನ್ಸು ಕಡ್ಡಾಯವಾಗಿ ಡೀಲರ್ಶಿಪ್ ಶಾಪಲ್ಲಿ ಆಗಲೇಬೇಕು. MRP ದರಕ್ಕಿಂತ ಸೇಲ್ ಮಾಡಬಾರ್ದು, ಮತ್ತು AD ನಂಬರ್ ಇರಬೇಕು, ಸಬ್ಸಿಡಿ ಸಿಗುವಂಥದ್ದು ಹಾಕಿರ್ಬೇಕಲ್ಲಿ, ಸ್ಟಾಕ್ ಎಷ್ಟಿದೆ ಅಂತ ಪ್ರದರ್ಶನ ಮಾಡಿರಬೇಕು. ಇದು ಯಾವುದೂ ಇಲ್ಲ ಅಂತಂದರೆ 100% ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಥರಕ್ಕೆ ನಾವು ನೋಡ್ಕೋತೀವಿ. ಇನ್ನು ಸ್ಟಾರ್ಟ್ ಮಾಡಬೇಕಷ್ಟೇ. ನಾವು 31 ಜಿಲ್ಲೆಗಳಲ್ಲೂ ಕೂಡ ಇದು ಪ್ರಯತ್ನ ಆಗ್ತಾ ಉಂಟು. ಪತ್ರಿಕಾಗೋಷ್ಠಿ ಆದ ಕೂಡಲೇ ನಾವು ಸಹಾಯವಾಣಿ ನಂಬರ್ ಇಟ್ಕೊಂಡು ನಾವೇ ವೀಕ್ಲಿ ಒನ್ಸು, 15 ಡೇಸ್ ಒನ್ಸು ಪ್ರೆಸ್ ಮೀಟ್ ಮಾಡ್ತೀವಿ. ನಮ್ಮ ಪಕ್ಷದ ಫೇಸ್ಬುಕ್ ಪೇಜಲ್ಲಿ ನಾವು ಆಫೀಸಲ್ಲಿ ಕೇಂದ್ರ ಕಚೇರಿಯಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿಕೊಂಡು ರಾಜ್ಯಾದ್ಯಂತ ಅವರಿಗೆ ಒಂದು ಅಲ್ಲಿ ಕರೆ ಮುಖಾಂತರ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅದು ರಾಜ್ಯಾದ್ಯಂತ ಆದ ನಂತರ ಜಿಲ್ಲಾ ಮುಖಾಂತರ ಕೂಡ ನಮ್ಮದೇ ಜಿಲ್ಲಾ ಮುಖಂಡರು ಸೇರಿಕೊಂಡು ನಾವು ಪ್ರೆಸ್ ಮೀಟನ್ನು ನಮ್ಮ ಪಕ್ಷದ ಪೇಜಲ್ಲಿ ಮಾಡ್ತೀವಿ, ನಮ್ಮ ಕಚೇರಿಗಳಲ್ಲಿ. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, JEE, CET ಹಾಗೂ CA ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ.
ಐಎಎಸ್ ಐಪಿಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. Website www.vivekanandapuc.com.